ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕುಂಬ್ರದಲ್ಲಿ ಜುಲೈ 3ರ ರಾತ್ರಿ 9:50ರ ಸುಮಾರಿಗೆ ಬೈಕ್ ಮತ್ತು ಮಾರುತಿ ಓಮ್ನಿ ನಡುವೆ ಅಪಘಾತ ಸಂಭವಿಸಿದೆ. ಘಟನೆಯಿಂದಾಗಿ ಬೈಕ್ನಲ್ಲಿ ಸವಾರಿಸುತ್ತಿದ್ದ ರಘುನಾಥ ಶೆಟ್ಟಿ ಮೃತಪಟ್ಟಿದ್ದಾರೆ. ಇನ್ನೋರ್ವ ಸವಾರ ರಘುನಾಥ ಶೆಟ್ಟಿ ಪುತ್ರ ಅನುಷ್ ಶೆಟ್ಟಿ ಗಂಭೀರ ಗಾಯಗೊಂಡಿದ್ದಾರೆ. ಬೆಂಗಳೂರಿಂದ ಮನೆಗೆ ಬಂದಿದ್ದ ಮಗ ಅನುಷ್ ಅವರು ಜುಲೈ 3ರಂದು ರಾತ್ರಿ ಬೆಂಗಳೂರಿಗೆ ಹೋಗುವವರಾಗಿದ್ದು, ಅವರನ್ನು ಬೆಂಗಳೂರು ಬಸ್ಸಿಗೆ ಬಿಡಲೆಂದು ರಘುನಾಥ್ ಶೆಟ್ಟಿ ಅವರು ಮನೆಯಿಂದ ಬೈಕ್ನಲ್ಲಿ ಕರೆದುಕೊಂಡು ಪುತ್ತೂರಿಗೆ ಬರುತ್ತಿದ್ದ ವೇಳೆ ಅವರ ಬೈಕ್ ಮತ್ತು ಎದುರುಗಡೆಯಿಂದ ಬರುತ್ತಿದ್ದ ಪುತ್ತೂರು ಸಂಚಾರ ಪೊಲೀಸ್ ಠಾಣೆಯ ಸಿಬ್ಬಂದಿ ಶೀನಪ್ಪರವರು ಚಲಾಯಿಸುತ್ತಿದ್ದ ಮಾರುತಿ ಓಮ್ನಿ ನಡುವೆ ತಿಂಗಳಡಿ ರಸ್ತೆಯ ಕುಂಬ್ರದಲ್ಲಿ ಮಂದರ ಕಾಂಪ್ಲೆಕ್ಸ್ ಸಮೀಪ ಡಿಕ್ಕಿ ಸಂಭವಿಸಿದೆ. ಘಟನೆ ವಿಚಾರ ತಿಳಿಯುತ್ತಲೇ ಸ್ಥಳೀಯ ನಿವಾಸಿಯಾಗಿರುವ ಚಿತ್ರನಟ ಸುಂದರೈ ಮಂದಾರ ತಮ್ಮ ಸ್ನೇಹಿತರ ಜೊತೆಗೂಡಿ ಗಾಯಾಳು ತಂದೆ ಮಗನನ್ನು ಪುತ್ತೂರು ಆಸ್ಪತ್ರೆಗೆ ಕರೆಯುತ್ತಿದ್ದ ವೇಳೆ ದಾರಿ ಮಧ್ಯೆ ರಘುನಾಥ ಶೆಟ್ಟಿ ಅವರು ಮೃತಪಟ್ಟಿದ್ದಾರೆ. ಮಗ ಅನುಷ್ ಶೆಟ್ಟಿಯವರ ಕಾಲು ಮುರಿತಕ್ಕೊಳಗಾಗಿದ್ದು, ಅವರನ್ನು ಮಂಗಳೂರು ದೇರಳಕಟ್ಟೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮೃತ ರಘುನಾಥ ಶೆಟ್ಟಿ ಮತ್ತು ಮರಿಯವರು ಈ ಹಿಂದೆ ಬೆಳ್ಳಾರಿಯಲ್ಲಿದ್ದು, ಆ ಬಳಿಕ ಪರ್ಲಕ್ಕದಲ್ಲಿ ಬಾಡಿಗೆ ಮನೆಯಲ್ಲಿದ್ದು, ಇತ್ತೀಚೆಗಷ್ಟೇ ಪಂಚಗುಡ್ಡೆಯಲ್ಲಿ ಮನೆ ಮಾಡಿಕೊಂಡಿದ್ದರು ಎಂದು ತಿಳಿದು ಬಂದಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.